ಎಷ್ಟು ಸಲ ಕರೋದು ಮರ ನಿಮಗೆ ಇಲ್ಲಿ ಕೂತ್ಕ ಮಾತಾಡೋಕ್ಕಾಗ್ದ ಹಂಗಾರೆ ಎಷ್ಟು ಓದ್ತಿಕೊಂಡ್ರು ಅಲ್ಲೊಂದು ಪತ್ತ ನಿಂತ್ಕೊಂತಪ್ಪ. ಎಂತ ಮಾಡ್ತಿದ್ರಿ ಅಲ್ಲೇ? ಇಲ್ದ ಒಂದು ಮನೆ ಮೂಗೆಲ್ಲ ಕೆರ್ತ ಅಂತ ಪುಡಿ ಅಂಡಿ ಇಟ್ಟಿದೆ ಇಲ್ಲ, ಅದು ಹೇಗಳಿಕಾರು ಒಂದೊಂದ್ಸತಿ ಹೈಕಂದು ಇಲ್ಲ ಮಿಷನ್ ಬಟ್ಟೆ ಕೆಳಗೆ ಇಟ್ಟಿದೆ ಹಣ ಇರುತ್ತಲ್ಲ, ಎಲ್ಲ ಸಿಕ್ಕುದಿಲ್ಲಪ್ಪ. ಓಹೋ ಹೋ, ಇದೊಂದು ಹೊಸ ವೇಷ ಶುರು ಆಯ್ತಾ? ಹೇಗಳ ಅಮ್ಮನಿಂದ ಶುರುವಾದ್ದೇನು ಅಲ್ದ ಇದೆ? ಇಲ್ಲ ಮರೈತಿ, ಅದ ಫ್ಯಾನ್ ಗಾಳಿ ನಂಗೆ ಆತಿಲ್ಲ, ಮೂಗಿಗೆ ಬಂದು ಬಿಡ್ದಂಗೆ ಅಪ್ಪದ ಕಾಣದು. ಫ್ಯಾನ್ ಹಾಯ್ಕೊಂಡ್ರೆ ಸೈ, ಮೂಗೆಲ್ಲ ಮರುದಿನ ಒಂದು ಮನೆ ಗಿಂಡುದಂದ್ರೆ ಒಂಥರ ಬ್ರಷ್ ಗಿಶ್ ತಕ ಉಚ್ಕಮ್ಮಂಗೆ ಅಪ್ಪದು. ಏಗಳಿಗೆ ಒಂದು ಚಟ ಇಲ್ಲದೆ ಬದುಕೋಕ್ಕಾಗ್ತಿಲ್ಲ ಮರ ನಿಮಗೆ. ಎಂಥರ ಒಂದು ಚಟ ಬೇಕೆ. ಅದು ಎಂಥ ಇಷ್ಟು ಭಾವಂದ್ರೆ ಇದ್ರಲ್ಲ, ಅವ್ರು ಯಾರು ನಿಮ್ಮ ಕಣಗಿಲ್ಲ ಕಣೆ. ನಿಮ್ಮ ತಂಗಿ ಕೂಡ ಎಷ್ಟು ಶಿಸ್ತಲ್ಲಿದ್ರು. ನಿಮ್ಮದೊಂದು ಎಂಥದ ಮರ್ರೆ, ನಾ ಮದುವೆಗಳಿಂದ ಕಾಣ್ತೆ. ಹಿಂಗಿಂದೇ ಎಂಥರ ಒಂದು ಬೇಕೆ ಅಲ್ದ ನಿಮಗೆ? ಅದ ಒಂದು ಹಾಡಿತ್ತಲ್ಲ, ಈಗಿನ ಮಕ್ಕಳೆಲ್ಲ ಹಾಡ್ತವಲ್ಲ, ಕೆರೆಯೋಕೆ ಹುಣ್ಣೊಂದು ಬೇಕು ರೀ ಅನ್ಕಂಡು, ಅದು ಯಾರ ಯೋಗರಾಜ್ ಭಟ್ರದ್ದು. ಹಾಗೆ ಅದು ಎಂಥರ ಒಂದು ಬೇಕಾ, ಇಲ್ದಿರೋ ಒಂದು ನಮ್ಮನೆ ಬೇಜಾರು ಅದಂಗೆ ಹತ್ಕಣ. ನಾ ಬೇಕು ಅನ್ಕ ಮಾಡೋದು ಅಲ್ಲದೆ. ನೀವು ಬರ್ತೀರಿಯೇ ಇಲ್ಲ? ಈಗ ನೀವು ಬರಲ್ಲ ಅಂದ್ರೆ ಕಣಿ ಕಡೆಗೆ ಏಗಳು ನೀವು ಕರೆದಾಗ ನಾ ಬರ್ತಿಲ್ಲ ಅಷ್ಟೇ. ಆಯ್, ಇದು ದೊಡ್ಡ ಕತೆ ಹೇಳ್ದಾಳಲ್ಲ. ಹೆಂಗಸ್ರು ಸಿಟ್ಟಂದ್ರೆ ಭಾಳ ಮರ್ರೆ. ಈಗ ಅವ್ರ ಕರ್ದಗಳು ನಾವು ಹೊಯ್ದಿದ್ರೆ ನಾವು ಕರೋದೇ ವರ್ಷಕ್ಕೆ ಒಂದು ಸಲ 2 ಸಲ ಬಿಡಿನಿ ಅತ್ಲಾಗೆ. ಈಗೀಗ ಅದು ಇಲ್ದಿದ್ದಂಗೆ ಆಯ್ತು. ಹತ್ತಿರ ಬಂದ್ರೆ ಓಡಿಸ್ತಾಳೆ. 6 ಕಣಿ ನೀವು ಬರೆದ್ರೆ ನಾ ಬತ್ತಿಲ್ಲ ಅಂತೇಳಿ ಕಣಿ. ಎಷ್ಟು ಜೋರು ಇಪ್ಪು ಸಾಕು ಇವಳು. ಎಲ್ಲ ಬ್ಲ್ಯಾಕ್ ಮೇಲೆ ಹಿಂಗ್ಸ್ರು ಹಿಂಗೆ ಮಾಡಿ ಮಾಡಿ ಗಂಡಸ್ರಲಾಗಡಿ ತೆಗ್ದ್ರು. ಆ ಕರ್ದಗಳೆಲ್ಲ ಇವಳು ಬಂದಿದ್ದರೆ ನಾ ಎಂತಕ್ಕೆ ಇಷ್ಟಪ್ಪ ಚಾಟ ಎಲ್ಲ ಹಚ್ಕೊಂತಿದ್ದೆ. ಹೆಂಗಸ್ರಿಗೆಲ್ಲ ಮನೆ ನಗಿ ಕಾಣ್ತಿದ್ರಿ ಅಲ್ಲ. ನನ್ನ ಕತ್ತಿ ಕಂಡ್ರೆ ನಗಿ ಬಪ್ಪದೆ ನಿಮಗೆ. ಅಯ್ಯಪ್ಪ, ಮುಖ ಅಂದ್ರೆ ದೊಡ್ಡ ಅಡ್ಗೆ ಕಣಂಗಾಯ್ತಲ್ಲ. ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನಲಿ, ಕೋಪವೇಕೆ ನನ್ನಲಿ, ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲಿ. ಸತ್ಯಭಾಮೆ ಸತ್ಯಭಾಮೆ ಕೋಪವೇಕೆ ನನ್ನಲಿ, ಸರಸಕ್ಕೆ ಕರೆದರೆ ವಿರಸವ ತೋರುವೆ, ವಿರಸಕ್ಕೆ ಕರೆದರೆ ಸರಸವ ತೋರುವೆ ಏಕೆ ನನ್ನಲಿ, ನನ್ನಲಿ ನನ್ನಲಿ. ದೂರ ಆಯ್ತಾಯ್ತು, ಎಂತ ಮಾತಾಡೋಕಿತ್ತು ಹೇಳು. ಅಲ್ಲ ಮರ್ರೆ, ಈಗ ಇಷ್ಟೆಲ್ಲ ನಾಟಕ ಮಾಡ್ತೀರಲ್ಲ, ನಾ ಬೆಳಗಿಂದ ಕರೀತಿದ್ದೆ. ಒಂಚೂರು ಕಿವಿ ಮೇಲೆ ಹಾಯ್ಕೊಂಡ್ರಿ ನೀವು. ಒಂದು ಗಳಿಗೆ ಎಂತ ಪೊದ್ದು ಅಂತ ಬಂದು ಕೇಂಡಿರಿ, ನಿಮ್ಗೆ ಎಂತ ಹತ್ತಿದ್ದಿತ್ತು? ಅಲ್ಲದೆ ಬೆಳಗಿನ ಜಾಮ ಅಷ್ಟು ಕೆಲಸ ಕಾರ್ಯ ಇರುತ್ತೆ, ಎಲ್ಲ ಬಿಟ್ಕೊಂಡು ನೀ ಕೋಣಿ ಕರೆದ್ರೆ ನಾ ಬಪ್ಕತ್ತ ಹೇಳು. ಗಂಡಸೆ ಬರೀ ಹಲ್ಕಟ್ಟು ಬುದ್ಧಿ ಹಿಂಗಿದೆ ಕಾಣಿ. ನಾ ಕೋಣಿ ಕರೆದು ಎಂತದ? ನಂಗೆ ಎಂಥದೋ ಮಾತಾಡೋಕಿತ್ತು. ನನಗೇನೀಗ ತಗೊಂಡು ಹೋಯ್ಲ್ಲ ಇಲ್ಲಿ ಬೆಳಗ ಮುಂಚೆ ಆಳ್ತಿನ ಕಾಲದಲ್ಲಿ. ಬರೀ ಹೇಸಿಗೆ ಮಾತೆ ನಿಮ್ಮದು. ಒಂದಾರು ನಿಮಗೆ ಜವಾಬ್ದಾರಿ ಮಾತಿಲ್ಲ ಮಾರ್ರೆ. ನಾನು ಎಷ್ಟು ತಲೆ ಬಿಸಿ ಮಾಡ್ಕೊಂಡಿದ್ದೆ ನನಗೆ ಗೊತ್ತಿತ್ತು. ಅಲ್ಲ ಮುಂಜ ನಿನ್ನೆ ರಾತ್ರಿ 12 ಗಂಟೆ ಮನೆ ಬಂದಿದ್ದೆ ಕಣಿ. ನೀವು ಒಂದು ಚೂರು ಅಪ್ಪ ಎಂತ ಏನು ವಿಚಾರಿಸಿರಿಯಾ ಎಂತ ಕೇಳಬೇಡ. ಆ ಶಾಮಲ್ ನೀನು ಹೋಗಿ ಎಷ್ಟು ದಿನ ಆಯ್ತು. ಅದು ಇದು ಸೊಸತ್ರ ಮಾತಾಡ್ದಂಗೆ ಇಲ್ಲ, ಫೋನ್ ಗಿನಿ ಎಂಥದ್ದು ಇಲ್ಲಪ್ಪ ನಾ ಕಂಡಂಗೆ. ಅದು ಒಂದು ಎಂತ ವಿಚಾರಿಸುವ ಎಂತಾರು ಇತ್ತ ಕಣಿ ನಿಮಗೆ ಜವಾಬ್ದಾರಿ. ಜವಾಬ್ದಾರಿ ತಗೊಂಡಿಪ್ಪ ಕೊಯ್ಯಿ ಅಲ್ದೆ, ಎಲ್ಲ ಮನೆ ಬದುಕು ಕಂಡ್ಕೊಂಡಿಪ್ಪದು ನಾನು. ಎಂಥ ಜವಾಬ್ದಾರಿ ತಗೊಂಡಕ್ಕೆ ಮರೈತಿ. ನೀನೇ ಈಗಷ್ಟೇ ಹೇಳಿದೆ ಹಾಳ್ತಿನ ಕಾಲದಲ್ಲಿ ಅಂದ್ಕೊಂಡು. ಅಲ್ಲ ನೀ ಮಾತ್ರ ಹಾಳ್ತದ್ದ, ನಂಗೆ ವಯಸ್ಸ ಇಲ್ಲಿ ಹಂಗಾರೆ. ಅಲ್ಲದೆ ಜವಾಬ್ದಾರಿ ಅಂದರೆ ಬರೀ ಕೆಲಸ ಒಂದೇ ಹಂಗಾರೆ, ಬೇರೆ ಎಲ್ಲ ಇರೋದಿಲ್ಲ. ಆ ಸಣ್ಣ ಗಂಡಿಗೆ ಈಗ 30 ಹತ್ರ ಬಂತು, ಅದಕ್ಕೊಂದು ಮದುವೆ ಮಾಡ್ಕೊ. ಎಲ್ಲರೂ ಆಚೆ ಈಚೆ ಕಂಡ್ಕೊಂಡು ಹೋರೆ ಮತ್ತೆ ಎಂತ ಮಾಡ್ತೀರಿ ಹೇಳಿ ನೀವು? ಬಾಯ್ ಮುಚ್ಚ, ಇಲ್ದಿದ್ದೆಲ್ಲ ಹೇಳ್ಬೇಡ ನೀನು. ಮದುವೆ ಆದ ಮಗಂದ ಫೋನಾಗ ಮಾತಾಡೋದು ಕಮ್ಮಿ ಐತೆ, ಮದುವೆ ಆಗಿದ್ದ ಮಗನ ಫೋನಲ್ಲಿ ಮಾತಾಡೋದು ಜಾಸ್ತಿ ಐತೆ. ಯಾರೊಟ್ಟಿ ಮಾತಾಡ್ತಾ ಎಂತನಕ ಗೊತ್ತಿಲ್ಲ. ಒಂದು ಸ್ವಸತ್ರ ಮಾಡೋದಿಲ್ಲ. ಈ ಸುಮ್ಮನೆ ಹೆಣ್ಣು ಕಣಿ ಮನೇಲೇ ಬಂದು ಆಯ್ಕಂತತ್ತೆ. ಎಷ್ಟು ದಿನ ನಾವು ಅವ್ರ ಅಪ್ಪ ಅಮ್ಮನಿಗೆ ಒಂದು ವರ್ಷ ಅನ್ಕ ದುಡ್ಡು ಕತ್ತು, ಅವರು ಬೇರೆ ಬದಿ ಗಂಡು ಕಾಣ್ತಾರೆ ಹಿಂಗೆ ಮಾಡ್ತಿದ್ರು ಅಷ್ಟೇ. ನೀವು ಒಂದು ಜವಾಬ್ದಾರಿ ತಗೊಂತಿಲ್ಲ ಮರ್ರೆ. ಬರೀ ಕೆಲಸ ಮಾಡ್ತಾ ಕಮ್ದ ದೊಡ್ಡ ಕತ್ತಿ ಥರ ಒಂದು ಕೆಲಸ ಮಾಡೋದಾಗ ಅದ್ದಿ ಬದಿ ಹೊಯ್ಕೊಂಡು ಎಂಥದೋ ಹಿಂಗ್ಯಾರೆ. ನಾನು ಎಷ್ಟನ್ಕ ಮಂಡಿ ಕೊಡೋಕತ್ತ ಹೇಳಿ. ಅಲ್ಲದೆ ನೀನು ಒಂದು ದಿವಸ ಬಿಟ್ಟು ನಿಮ್ಮ ತವ್ರ ಮನೆಗೆ ಹಾತಿಲ್ಲ ಅನ್ಕಂಡು ಎಲ್ಲ ಹೆಣ್ಮಕ್ಳು ಹಾಗೆ ಇರ್ತಾರೆ ಹೇಳಪೊದ್ದು. ಅವಳಿಗೆ ಹೋಯ್ಕಮ್ಮಂಗೆ ಆಗಿರುತ್ತೆ, ಅವಳ ಅಣ್ಣ ಅತ್ತಿಗಿನ ಕಾಣ್ಕಮ್ಮಂಗೆ ಆಗಿರುತ್ತೆ, ಅವಳ ಅಮ್ಮನ ಕಾಣ್ಕಮ್ಮಂಗೆ ಆಗಿರುತ್ತೆ. ಅದನ್ನು ತಪ್ಪನ್ಕ ಹೇಳೋಕತ್ತ.
ಇರಲಿ ಬಿಡ, ಒಂದು 4 ದಿನ ಇದ್ದೆ ಬೇಜಾರು ಕಳ್ಕ ಬತ್ತಳು. ಈಗ ಎಂತ ಆಯ್ತು ಹೇಳು, ಅವಳು ಇಲ್ದಿರಿ ಇಲ್ಲಿಗ ಮನೇಲಿ ಎಲ್ಲ ನಡೀತಿತ್ತಲ್ದ, ನಿಂಗೆ ಎಂತ ತೊಂದರೆ ಆತಿತ್ತ ಹೇಳ. 1-2 ದಿನ ಕೆಲಸದಲ್ಲಿ ಗದ್ದೆ ಬದಿ ಬತ್ತರಲ್ಲ, ಕಲಿಸ್ದೆ ನಾನು, ಮಾಡ್ಕೊಂಡು ಹೋತ್ರ ಕೆಲಸ. ಪಾತ್ರೆ ಗೀತ್ರಿ ತೊಳ್ಕೊಡ್ತ್ರಿ, ಗುಡಿಸಿ ಒರೆಸಿ ಕೊಡ್ತ್ರಿ. ಹೇಳಿ ನೀನು, ನೀವು ಹತ್ಕೊಂದು ಬೇಡ. ಗಣಿ ಕೆಲಸ ಒಂದೇ ಹಂಗಾರೆ, ಸಸಿ ಮನೇಲಿದ್ರೆ ಕೆಲ್ಸಕ್ಕೆ ಒಂದೇ ಅನುಕೂಲ ಆತ್ ಅನ್ಕೊಂಡು ಅಲ್ಲ ಮರ್ರೆ. ಒಂಥರ ಖುಷಿ ಆತ್ ಕಣಿ ಮನೇಲಿ. ಆಗೆಲ್ಲ ಹೆಣ್ಮಕ್ಳು ಓಡಾಡ್ಕೊಂಡಿದ್ರೆ ಒಂಥರ ಖುಷಿ ಆತ್ತು. ಇದು ನಾನು ಒಬ್ಬಳೆ ಸಾಯಂಕಾಲದವರೆಗೆ ಆಯ್ಕಣಕ ನಂಗೆ ಬೇಜಾರಾತಿಲ್ಲ ಹೇಳಿ. ಅಲ್ಲ, ಆ ಹೆಣ್ಣು ಇಲ್ಲಿದ್ದಾಗಲೂ ಏನು ನೀನೊಟ್ಟಿಗೆ ಇಡೀ ಹೊತ್ತು ಮಾತಾಡ್ಕೊಂಡೇ ಇರ್ತಿದ್ದಿತ್ತ, ಬೆಳಿಗ್ಗೆಲ್ಲ ಅದು ಕೆಲ್ಸಕ್ಕೆ ಹೋಗ್ತಿದ್ದಿತ್ತು. ಹಂಗೆ ಕೆಲಸಕ್ಕಿಂತ ರಜೆ ಹಾಕೋದೇ ಜಾಸ್ತಿ ಅಂತ ಇಟ್ಕೋ ಆ ಹೆಣ್ಣು. ಮಾತಾಡ್ಲಿ ಬಿಡ್ಲಿ ಅಂತಾರ ಮಾಡಲಿ, ಅವಳು ನಮ್ಮನೆ ಹೆಣ್ಣು, ನಮ್ಮನೇಲಿ ಆಯ್ಕಣಕ. ಅಲ್ಲೆಲ್ಲ ಹೋಗಿ ಎಷ್ಟು ದಿನ ಆಯ್ಕಂದೆ ಹೇಸಿಗೆ. ಅದು ಅವಳ ಮನೆಗೆ ಹೋದಲ್ಲ, ಅಣ್ಣನ ಮನೆಗೆ ಹೋಯ್ಕ ಕೂತ್ಕೊಂಡಿದ್ದು ಹೆಣ್ಣು. ಅಲ್ಲಿ ಅವ್ರದ್ದೇ 100 ಹರ್ಬ ಅವ್ರದ್ದು. ಆ ಸಿಟಿಲಿ ಆಯ್ಕಂತ್ರವ್ರು. ಆ ಹೆಂಗಸಿಗೇನು ಪುರ್ಸೊತ್ತಿರೋದಿಲ್ಲ ಒಂದುಗಳಿಗೆ. ಇವಳು ಹೊಯ್ಕೊಂಡರಾಗ್ಲಿ ಮಾಡೋದು ಪಾಪ. ಇವಳಿಗೆ ಅವರೆಲ್ಲ ಮಾಡಿ ಕೊಡ್ಕ ಕೆಲಸ ಆತಿಲ್ಲ. ಮತ್ತೆ ಹಂಗೆ ಅನ್ಕಂಡ ಪುಣ್ಯ ಮಕ್ಕಳನ್ನೊಂದು ಇಲ್ಲೇ ಬಿಟ್ಟು ಒಯ್ದಳು. ಆ ಮಕ್ಕಳು ಜಾನ್ಸೋದಿಲ್ಲ, 1 ದಿನ 2 ದಿನ ಸಮ. ನಾವೆಷ್ಟಾರು ಅಮ್ಮ ಅಪ್ಪ ಅಪ್ಕತ್ತೆ, ನಾವು ಮಾಡೋಷ್ಟೇ ಮುದ್ದು ಮಾಡ್ಲಕ್ಕಷ್ಟೇ. ರಾತ್ರಿ ಯಾರು ಓಕೆ ಅಮ್ಮನ ನೆನ್ಪತ್ತು ಗೊತ್ತಿತ್ತ ನಿಮಗೆ? ಆಯ್ತು, ಇವತ್ತು ಮಂಜನ ಹತ್ರ ಮಾತಾಡ್ದೆ, ಹೋಯ್ ಕರ್ಕೊಪ್ಪಕ್ಕೆ ಹೇಳ್ತೆ. ಅಕ್ಕ ಆಯ್ಲಿ ಬಿಡು, ಅದಕ್ಕೆ ನೀನೀಗ ಬೇಜಾರು ಮಾಡ್ಕೊಂಡ್ಬೇಡ. ಅಲ್ಲ ಪೊದ್ವಾ, ಎಲ್ಲ ಹೆಣ್ಮಕ್ಳು ಇಷ್ಟು ಆಸೆ ಮಾಡ್ತವಲ್ಲ ಮರಿತಿ, ಅವು ತವ್ರ ಮನೆಗೆ ಹೋಗ್ತಂದ್ರೆ. ನೀನು 1 ದಿವಸ ನಾನು ಬಿಟ್ಟು ಇಲ್ಲಲ್ಲ ಮರಿತಿ ಇಷ್ಟು ವರ್ಷದೊಳಗೆ. ಅಲ್ಲ, ಒಂದ್ಸಲ ಹೋಗ್ಕಾಗ್ದ ಮರಿತಿ ಎಲ್ಲ ನಿಮ್ಮ ನೆಂಟ್ರಿಷ್ಟ್ರ ಮನೆಗೆಲ್ಲ. ಎಲ್ಲ ಹೋರು ಬೆಳಗ್ಗೆ ಒಂದು ಜರಿ ಸೀರೆ ಉಟ್ಕೊಂಡು ಓಡುದು, ಮಧ್ಯಾಹ್ನ ಹಾಲು ಕರುಗೆ ಬಂದಾಯತ್ತು ಮನೆಗೆ. ಮತ್ತೆಂತ ದಾನಿನೂ ಕಟ್ಕೊಂಡೇ ಹೋಗ್ತಾ ನಾನು ಅಲ್ಲಿಗೆಲ್ಲ ಹೋಪಷ್ಟೊತ್ತಿಗೆ. ದಾನ ಇದ್ರ ಮೇಲೆ ಮನೆಗೆ ಬರಕ್ಕೆ 3 ಗಂಟೆ ಒಳಗೆ ಹಾಲು ಕರೆದ ಡೈರಿಗೆ ಹಾಕೋದು ಬೇಡ್ದ? ಆರು ನೀನು ನಿನ್ನ ಸೊಸೆ ಮೇಲೋ ನಿನ್ನ ಅತ್ತಿ ಮೇಲೋ ಬಿಟ್ಟು ಹೋಯ್ 1-2 ದಿವಸ ಇರ್ಲಕ್ಕಿದ್ದಿತ್ತಲ್ಲ. 1 ದಿವಸವೂ ನೀನು ಆಯ್ಕಂತಿಲ್ಲಪ್ಪ ಯಾರ ಮನೆಗೆ ಹೋರು. ಅಲ್ಲ, ನನಗೂ ಅಂದ ಡೌಟ್ ಇತ್ತು, ಹಂಗೆ ಅನ್ಕಂಡು ಎಂತಕ್ಕೆ ಗೊತ್ತಿಲ್ಲ ಅನ್ಕಂಡು. ಹೌದಾ? ಎಂತ ಕೇಳಿಕಂಬ, ಎಂತ ಗೊತ್ತಿಲ್ಲ. ಹಿಂಗೆ ನಾನು ಬಿಟ್ಟು ಇಪ್ಪಕ್ಕಾತಿಲ್ಲ ಅಲ್ದ, ನಂಗೆ ಗೊತ್ತಿತ್ತ. ಮದುವೆ ಆದಳು ನೀನು 1 ವಾರ ಆಯ್ಕೊಂಡಿದ್ದೇನೋ, ಅದ್ರ ಮೇಲೆ ಇವತ್ತವರೆಗೆ ನಿಮ್ಮ ಮನೆಗೆ ಹೋಗಿ ನೀನು ಹೋಯಿಲ್ಲ. ನಂಗೆ ಗೊತ್ತಿತ್ತು, ನಾನು ಬಿಟ್ಟು 1 ಗಳಿಗೆ ನಿನ್ಗೆ ಆಯ್ಕೊಂಬಕ್ಕಾತಿಲ್ಲ. ಮರೆ ತೆಗೀನಿ, ಎಂತ ಮಾತಾಡೋದು ನೀವು. ಅಲ್ಲ ಅದೇನು ಹೌದಾ, ಅದರೊಟ್ಟಿಗೆ ನಾ ಮದುವೆದು ಹೊಸ್ತ್ರಲ್ಲ ಎಂತಕ್ಕೆ ಬಿಟ್ಟು ಇಲ್ಲ ಅಂದರೆ, ನಾ ಬಿಟ್ಟುವಾರೆ ನೀವು ಸಾಯಂಕಾಲ ಒಪ್ಪಷ್ಟೊತ್ತಿಗೆ ಜೋ ಪೂರ ಖಾಲಿಯಾಗಿರುತ್ತೆ. ಅಷ್ಟಪ್ಪ ಕುಡ್ಕ ಬತ್ತಿದ್ದೀರಿ. ನಾನು ಇದ್ದಿರಾರೋ ಒಂಚೂರು ಬೇಕು ಮನೆಗೆ ಅಂದ್ಕೊಂಡು ಜವಾಬ್ದಾರಿ ಇಲ್ಲ, ಒಂಚೂರು ತಕ ಬತ್ತಿದ್ರಿ. ಹಂಗಾಗಿ ಎಲ್ಲ ಹೆಣ್ಮಕ್ಳು ಹೋದಂಗೆ ನಾನು ಈಗಳು ತವರಿಗೆ ಹೊಯ್ಲಿಲ್ಲಿ, ಮತ್ತೊಬ್ಬರು ಬೇಕಲ್ಲ ಇಲ್ಲಿ ಮೂಗ್ದಾರ ಹಾಕೋಕೆ. ಎಷ್ಟಾರು ನಿಂದು ಪಿಲ್ಯಾನೆ, ಏಗಳಿಗಿಂತ ಪಿಲ್ಯಾನೆ ನಿಂದು. 14 ವರ್ಷಕ್ಕೆ ಮದುವೆ ಬಂದಿದೆ, ಅವತ್ತಿಂದ ಇವತ್ತಿನವರೆಗೂ ಪಿಲ್ಯಾನ್ ಮಾಡೋರೊಳಗೆ ಆಯ್ತು, ನಾನು ಮೂಗ್ದಾರ ಹಾಕೋರೊಳಗೆ ಆಯ್ತು ನೀನು. ನಾನೇನೋ ಪ್ರೀತಿಗೆ ಬಿಟ್ಟು ಇಲ್ಲ ಅನ್ಕೊಂಡ್ರೆ. ಕಣಿ ಸತ್ಯ ಹೇಳ್ರಿ ಹಿಂಗೆ ನಿಮಗೆ. ಆಯ್ಲಿ ಬಿಡಿ, ಇನ್ನೊಂದ್ಸಲ ಸುಳ್ಳೇ ಹೇಳ್ತೆ. ಬೇಡ, ನನಗೆ ಹಂಗಲ್ದ, ಒಂದ್ಸಲ ಸಿಟ್ಟು ಬಂದಂಗೆ ಆಯ್ತಷ್ಟೇ. ನೀ ಹೇಳಿದ ಸಮಯ ನೀನು ನನ್ನ ಹಿಡ್ತದಲ್ಲಿ ಇಡ್ಡಿರ್ಲ ಅಂದರೆ ಇಷ್ಟೊತ್ತಿಗೆ ನಾನು ಎಲ್ಲೋ ಎಂಥದೋ ಇರ್ತಿದ್ದೆ. ಪೊದ್ವಾ ಎಂತದೇ ಎಂಥದೋ ಹೇಳ್ಕೊಂಬಂಗಿತ್ತು ಹೇಳುದಾ? ಹೇಳಬೇಡಿ ಅಂದ್ರೆ ನೀವು ಸುಮ್ಮನೆ ಐಕಂತ್ರಿಯ ಹೇಳಿ. ಐ ಲವ್.